ಮಂಗಳೂರಿನ ಪಂಪೇಲ್ನಲ್ಲಿರುವ ಹೆಸರಾಂತ ಇಂಡಿಯನ್ ಆಸ್ಪತ್ರೆಯ ಖ್ಯಾತ ವೈದ್ಯರ ತಂಡ ನವಜಾತ ಶಿಶುವಿಗೆ ಅಪರೂಪದ ಹೃದಯ ಶಸ್ತ್ರಚಿಕಿತ್ಸೆಯನ್ನು ನಡೆಸುವ ಮೂಲಕ ಪುಟ್ಟ ಮಗುವಿನ ಜೀವ ಉಳಿಸಿದೆ. ಇಂಡಿಯನ್ ಆಸ್ಪತ್ರೆಯ ಡಾಕ್ಟರ್ ಯೂಸುಫ್ ಕುಂಬಳೆ ನೇತೃತ್ವದ ವೈದ್ಯಕೀಯ ತಂಡ ತಮ್ಮ ಸಾಧನೆ ಕುರಿತು ಮಾಧ್ಯಮಗಳಿಗೆ ಇಂದು ಮಾಹಿತಿ ನೀಡಿದೆ. ಹೆರಿಗೆಯ ಕೇವಲ 2 ಗಂಟೆಯೊಳಗೆ ತಪಾಸಣೆ ನಡೆಸಿದಾಗ ರೋಗ ಇರುವುದು ಪತ್ತೆ ಹಚ್ಚಿದ್ದೇವೆ. ಕೂಡಲೇ ಮಗುವಿನ ಎಕೋಕಾರ್ಡಿಯೋಗ್ರಾಮ್ ತಪಾಸಣೆ ಮಾಡಿದಾಗ ಮಹಾ ಅಪಧಮನಿಯ ಕವಾಟದಲ್ಲಿ ಸ್ಪಿನೋಸಿಸ್ ರೋಗ ಇರುವುದು ಕಂಡುಬಂದಿತ್ತು. ಅಲ್ಲದೆ ಮಗುವಿಗೆ ಶಸ್ತ್ರಚಿಕಿತ್ಸೆ ನಡೆಸಿ ಹೃದಯದ ಸಮಸ್ಯೆ ಸರಿಪಡಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೂ ಕೂಡ ತಂಡ ಈ ಎಲ್ಲ ಸವಾಲುಗಳನ್ನು ಎದುರಿಸಿ 10 ಗಂಟೆಗಳ ನಿರಂತರ ಶಸ್ತ್ರಚಿಕಿತ್ಸೆ ಮಾಡಿ ಮಗುವಿನ ಜೀವ ಉಳಿಸಿದೆ ಎಂದರು. ಇನ್ನು ಮಗುವಿನ ಪೋಷಕರಾದ ಇಬ್ರಾಹಿಂ ಖಲೀಲ್ ಅವರು ಮಾತನಾಡಿ, ಇಲ್ಲಿಯ ವೈದ್ಯರ ತಂಡ ಹೃದಯ ಶಸ್ತ್ರಚಿಕಿತ್ಸೆ ನಡೆಸುವ ಮಗುವಿನ ಜೀವ ಉಳಿಸಿದ್ದಾರೆ. ಮಾತ್ರವಲ್ಲ, ಮಗುವಿನ ಕುರಿತು ವಿಶೇಷ ಕಾಳಜಿ ವಹಿಸಿ ಉತ್ತಮ ಸೇವೆ ನೀಡಿದ್ದಾರೆ ಎಂದು ಸಂತಸ ಹಂಚಿಕೊಂಡಿದ್ದರು. ಇನ್ನು ಈ ಸಂದರ್ಭ ಡಾಕ್ಟರ್ ಅಭಿಷೇಕ್ ಸೇರಿದಂತೆ ನುರಿತ ತಜ್ಞ ವೈದ್ಯರ ತಂಡ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಹೃದಯ ಶಸ್ತ್ರಕ್ರಿಯೆ ಅಥವಾ ಇಂಟರ್ವೆನ್ಷನಲ್ ಪ್ರೊಸೀಜರ್ ನಾರ್ಮಲಾಗಿ ಈ ಥರ ಪ್ರಾಬ್ಲಮ್ ಬರೋದು ಮಕ್ಕಳದ್ದು ಒಂದು ವಯಸ್ಸು ಅಥವಾ 1-2 ವಯಸ್ಸು ಆ ಟೈಮಲ್ಲಿ ನಾವು ನೋಡ್ತೀವಿ. ಹಾರ್ಟದ ಬಲೂನ್ ವಾಲ್ವ್ ಡೈಲ್ಟೇಷನ್ ಅಂತ ಹೇಳ್ತೀವಿ. ಅಯೋಟಿಕ್ ವಾಲ್ವ್ ಒಂದೊಂದು ವಾಲ್ವ್ ಉಂಟು, ಅದು ಭಾಳ ಸಣ್ಣದಾಗಿತ್ತು. ಈ ಮಗುಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಡಯಾಗ್ನೋಸ್ ಮಾಡಿದೆ. ಅದಕ್ಕೋಸ್ಕರ ಅವರು ಒಂದು ಒಳ್ಳೆ ಕಾರ್ಡಿಯಾಲಜಿ ಸೆಟಪ್ ಮತ್ತು ಒಳ್ಳೆ ನಿಯೋನೆಟಾಲಜಿ ಪೀಡಿಯಾಟ್ರಿಕ್ ಸೆಟಪ್ ಬೇಕಂತೇಳಿ ಇಂಡಿಯನ್ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿತ್ತು. ನಾವು ಅದಕ್ಕೆ ಆ ಚಾಲೆಂಜ್ ತಗೊಂಡು ನಾವು ಡೆಲಿವರಿ ಆಗಿ ವಿತಿನ್ 2 ಅವರ್ಸ್ ಎಕೋಕಾರ್ಡಿಯೋಗ್ರಾಮ್ ಮಾಡಿ ನೋಡುವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಭಾಳ ದೊಡ್ಡದು ಪ್ರಾಬ್ಲಮ್ ಹಾರ್ಟ್ ಒಳಗೆ ಇತ್ತು. ಹಾರ್ಟ್ ಫೇಲರ್ ಆಗಿತ್ತು. ಹಾರ್ಟ್ ವಾಲ್ವ್ ಭಾಳ ಸಣ್ಣದಾಗಿತ್ತು. ಅದಕ್ಕೆ ಅಷ್ಟು ಸಣ್ಣ ಮಗು 2.7 kg ಮಗುಗೆ ವಿತಿನ್ 1 ಡೇ ಅಂದರೆ 10 ಅವರ್ ಒಳಗೆ ಇದು ಮಾಡಿ ಸರಿ ಮಾಡಿ ಕೊಡಬೇಕಂಥದ್ದು ಭಾಳ ದೊಡ್ಡ ಒಂದು ದೌತ್ಯ ಇತ್ತು ನಮಗೆ. ಆ ಚಾಲೆಂಜ್ ನಾವು ತೊಗೊಂಡಿದ್ದೆ. ಯಾಕಂದರೆ ನಮ್ಮದು ಒಳ್ಳೆ ನಿಯೋನೆಟಾಲಜಿಸ್ಟ್ ಉಂಟು, ಕಾರ್ಡಿಯಾಲಜಿ ಟೀಮ್ ಭಾಳ ಒಳ್ಳೆದಿತ್ತು. ನಾವು ಬೇರೆ ನಾವು ಬ್ಯಾಂಗ್ಳೂರು ಚೆನ್ನೈಯಲ್ಲೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿದೆ. ಅವರೆಲ್ಲ ಒಂದು ದಿನ ಇಲ್ಲಿ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು, ಮಾಡಿದರೂ ಮದು ಬದುಕೋದಿಲ್ಲ. ಮತ್ತು ನಾವು ಪೇರೆಂಟ್ಸಿಗೆ ಇನ್ಫಾರ್ಮೇಷನ್ ಮಾಡಿದ್ದೆ, ನೋಡಿ ಮಾಡಿಲ್ಲ ಆದರೆ 100% ಡೆತ್ ಆಗ್ತದೆ. ಆಲ್ರೆಡಿ ಹಾರ್ಟ್ ಫೇಲರ್ ಆಗಿದೆ, BP ಕಮ್ಮಿ ಉಂಟು ಬೇಬಿಗೆ, ಮತ್ತು ನಿಮಗೆ ಶಿಫ್ಟ್ ಮಾಡಿ ಬೇಕಾದರೆ ಚಾನ್ಸ್ ತೊಗೊಳ್ಬೋದು, ಇಲ್ಲಾಂದರೆ ನಾವೇ ಮಾಡಿ ಚಾಲೆಂಜ್ ತೊಗೊಂಡು ನಾವು ಮಾಡ್ತೀವಿ ಅಂದರೆ ನಾವು ಕೂಡ ಫಸ್ಟ್ ಟೈಮೇ ಮಾಡೋದು ಇಷ್ಟು 1 ಡೇ ಓಲ್ಡ್ ಬೇಬಿಗೆ. ಮತ್ತು ನಾವು ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ನಾವು ಪ್ರೊಸೀಜರ್ ಮಾಡಿದೆ. ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿ ಮತ್ತು 3 ದಿನ ಒಳಗೆ ಬೇಬಿ ಡಿಸ್ಚಾರ್ಜ್ ಆಗಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಆಮೇಲೆ ನಾವು ಅದಕ್ಕೆ ಓಕೆ ಮಾಡಿದ್ವಿ, ಯಾಕೆಂದರೆ ನಮ್ಮದು ಮಗು ಬೇಕಲ್ಲ ಅಂತೇಳಿ. ಅದಕ್ಕೆ ಅವರು ನೆಕ್ಸ್ಟ್ ಡೇ 8:30-9 o'clock ಇಮಿಡಿಯೇಟ್ಲಿ ಇದು ಮಾಡಬೇಕಂತೇಳಿ, ಇಲ್ಲಾಂದರೆ ವಿದಿನ್ 2 ಡೇಸಲ್ಲಿ ಮಗುದು ಹೇಳಿದ್ರು ಅವರು. ನಾವು ಅಗ್ರಿ ಮಾಡಿದ್ವಿ ಓಕೆ ಮಾಡಲಿಕ್ಕೆ. ಅದಕ್ಕೆ ಆಮೇಲೆ ಮರುದಿವಸ ಬೆಳಿಗ್ಗೆ 9 o'clock ಸ್ಟಾರ್ಟ್ ಆಗಿದ್ದು ಅಂಟಿಲ್ 12:30 3.5 hours ಇದು ವೈರ್ ಹಾಕಿ ಬೆಲೂನ್ ಹಾಕಿ ಅದರದ್ದು ಇದು ಮಾಡಿ ಸರಿಯಾಗಿ ಮತ್ತು ಒಬ್ಬರು ಸಕ್ಸಸ್ ಇದೆ ಅಲ್ಹಮ್ದುಲಿಲ್ಲ. ಆಮೇಲೆ 2-3 ಡೇಸ್ ಆದಮೇಲೆ ನಾವು ಇಲ್ಲಿಂದ ಡಿಸ್ಚಾರ್ಜ್ ಆಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಡಾಕ್ಟರ್ಸ್. ಇಂಡಿಯನ್ ವೆರಿ ಗುಡ್ ಹಾಸ್ಪಿಟಲ್, ನಮಗೆ ತುಂಬ ಒಳ್ಳೆ ಇದು ಟ್ರೀಟ್ ಮಾಡಿದ್ದಾರೆ ಇಲ್ಲಿ ಅಲ್ಹಮ್ದುಲಿಲ್ಲ. ಹಾಗೆ ಇದು ಈಗ ನಮ್ಮ ಮಗು ಸ್ವಲ್ಪ ಮುಂಚೆಗಿಂತ ಒಳ್ಳೆಯದು ಆಗಿದೆ ಅಲ್ಹಮ್ದುಲಿಲ್ಲ.